ಒಂದು ಸೂಚನೆ, ಸಿದ್ಧತೆಗಳನ್ನ ಮಾಡಿಕೊಳ್ಳಿ. ಹಾಗೆ ಕಿಂಗೆ ಹುಡುಗ ಕಿಂಗೆ ನವಯುಗ ಕುಕ್ಕಾಜೆ ಸ್ಪೋರ್ಟ್ಸ್ ಕ್ಲಬ್ ಆಮದ ಫ್ರೆಂಡ್ಸ್ ಸುರಭಿ ಉಳ್ಳಾಲ ಸ್ವಸ್ತಿಕ್ ಪುಂಜಾಲಕಟ್ಟೆ ಸಿ ತತ್ವಮಸಿ ಬಗಮಿಲ ಸೋಲ್ಕರ್ ಮಾಡಂತ್ಯಾರು ಸ್ಟಾರ್ ಕಲ್ಪನೆ ವಿದ್ಯಾಂಜನೆ ಉಳ್ಳಾಲ ನ್ಯೂ ಸ್ಟಾರ್ ಮಂಗಳೂರು ಗುರುಗಾನ್ ಸ್ಪೋರ್ಟ್ಸ್ ಕರೆಂಗೆ ಸಾಯಿರಾಮ್ ಫ್ರೆಂಡ್ಸ್ ಗುರುವಾಯಿನಕೆರೆ ವಿಕ್ರಮ್ ಪುರಿಯ ಯೂತ್ ರಾಕರ್ಸ್ ಕಳಸ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ಪುಂಜಾಲಕಟ್ಟೆ ಪಿ ಸುಲ್ತಾನ್ ಅಟ್ಯಾಕರ್ ಸುಂದತ್ಕೆರೆ शाइनिंग स्टार शाइनिंग गाइड्स मालाडी स्वस्तिक पुंजालकट्टे ए शिर्ला ब्रदर्स बेंगळूರು ಗಣೇಶ ಕಟ್ಟೆ ನಾವೂರು ಎಲ್ಲ ತಂಡದ ನಾಯಕರು ಗಮನಿಸಿ ತಮ್ಮ ತಮ್ಮ ಸಿದ್ಧತೆಗಳನ್ನು ತಾವು ಮಾಡಿಕೊಳ್ಳಿ. 60 ಕಿಲೋ ವಿಭಾಗದ ನಡುವೆ ಮುಕ್ತ ವಿಭಾಗದ ಕೊಡುಗೆಯ ಆರಂಭ ಈಗ ತಾನಿನ ಮುಂದೆ ಸವಿಸ್ತಾರವಾಗಿ ತಂಡಗಳ ಹೆಸರುಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಜೊತೆಗೆ ಪಂದ್ಯಗಳ ಸಂಖ್ಯೆಯನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದಾರೆ ಫ್ರಾನ್ಸಿಸ್. ಇದೀಗ ಪ್ರಸ್ತುತ ದಿನಗಳಲ್ಲಿ ಜರುಗುವಂತಹ ಪಂದ್ಯ ಸತ್ಯದೇವತೆ ಗಣಪಾತಿ ವಿರುದ್ಧ ಜಿಂಬಾ ಬಗ್ಗೆ ಈ ಅಂಕಣದಲ್ಲಿ ನವಯುಗ ಕುಕ್ಕಾಜೆ ವಿರುದ್ಧ KFDC ಸುಬ್ರಹ್ಮಣ್ಯ. ನವಯುಗ ಕುಕ್ಕಾಜೆ ಬಹಳಷ್ಟು ಅತಿಥಿ ಆಟಗಾರರ ಸಮಾಗಮದ ಜೊತೆಗೆ ಅಂಕಣದ ಒಳಭಾಗದಲ್ಲಿದೆ. ಎರಡು ಒಂದರಲ್ಲಿ ಕಣಪಾಡ ಸಮೀಪದಲ್ಲೇ ಬಂದು ತಡೆಗೋಡೆಯಾದ ಆಟಗಾರ ಮಣಿ ಅವರನ್ನ ಆರಂಭದಿಂದ ಸ್ವಲ್ಪ ವಿಶ್ರಾಂತಿಯನ್ನು ನೀಡಿದ್ದಾರೆ ದಾಳಿಯಲ್ಲಿ. ಕಳೆದ ಪಂದ್ಯದಲ್ಲಿ ಮಣಿ ಅವರ ಅದ್ಭುತ ಆಟವನ್ನು ನಾವು ಕಂಡಿದ್ದೇವೆ ಜಿಂಬಾ ಪರವಾಗಿ. 2-1ರಲ್ಲಿ ಜಿಂಬಾ. ಭಾನುವಾರದ ಮಧ್ಯಾಹ್ನದ ಸಮಯ ಬಹಳಷ್ಟು ವೀಕ್ಷಕರಿದ್ದಾರೆ. ಆದರೂ ಕೂಡ ಗ್ಯಾಲರಿಯಲ್ಲಿ ಅನೇಕ ಸ್ಥಳಾವಕಾಶ ಇನ್ನೂ ಕೂಡ ಬಾಕಿ ಇದೆ. ಮಣಿಯ ಬಂಧನವಾಗಿದೆ. 2-2 ಥರ್ಡ್ ಲೈನ್. 2-2ರ ಸಮಬಲದಲ್ಲಿ ಜೊತೆಯಾಗಿ ಸಾಗ್ತಾ ಇದ್ದಾರೆ ತಂಡ ಕಣಪಾದೆ ಮತ್ತು ಬಂಗೇರಕೋಟೆ. On this occasion, it should be rider off. So tackle point back to Zimba. 2-3-2ರಲ್ಲಿ Zimba. ಮತ್ತೆ ಮಣಿ. All right. 3-2 in favor of Zimbabwe here recording. We are watching pre-quarter final number 23rd. And soon after the completion of this match, MSC Kallaje versus Sultan Attackers Sonandkere. I once again inviting the team members of Sultan Attackers and Kallaje. Be ready for the last round. ಅಂತಿಮ ಘಟ್ಟದಲ್ಲಿ ಏಕಾಂಗಿ ಡಿಫೆನ್ಸ್, ಅದರ ಜೊತೆಯಲ್ಲಿ ಸಹ ಆಟಗಾರ ಸಮರ್ಥನೆ. 5-3 4-2ರಲ್ಲಿ Zimba.
ಆಟದ ಮೂಲಕ ಸೂಪರ್ ದಾಖಲಾಗಿದ್ದಾರೆ 2 ಪಾಯಿಂಟ್ಸ್ KFDC ಸುಳ್ಳಿ ಅವಳಿ ಅಂಕಗಳ ಜೋಡಣೆ ಖಾತೆಯಲ್ಲಿ 4-1. ನವಯುಗ ಕುಕ್ಕಾಜೆ ತಂಡಗಳ ಮಧ್ಯ ಶಾಪಿ ಅದ್ಭುತ ದಾಳಿ 3 ಪಾಯಿಂಟ್ಸ್. ನವಯುಗ ಕುಕ್ಕಾಜೆಯ ಪ್ರಸ್ತುತ ಅವಧಿಯಲ್ಲಿ 6 points. It's 10-2. Zimba leading by 8 points. Second call for the next match. KFDC Subrahmanya ದೀಪಕನ ಬೇಟೆಯ ನವಯುಗ ಕುಕ್ಕಾಜೆಯ ಪ್ರತಿಭಾನ್ವಿತ ಆಟಗಾರ, ಮೂಲತಃ ತಮಿಳುನಾಡಿನ ಪ್ರತಿಭೆ. ಅದ್ಭುತ ಆಟದ ಮೂಲಕ ಅಂಕದ ಗಳಿಕೆ ಮತ್ತೆ ಮುನ್ನಡೆ. ಅದ್ಭುತ ಟ್ಯಾಕಲ್. ಇದು ಅವಕಾಶವನ್ನು ಸದುಪಯೋಗಪಡಿಸಿಕೊಂಡ ಆಟಗಾರ. ಶ್ರೇಷ್ಠ ಟ್ಯಾಕಲ್. ಅಂತಿಮ 3 ನಿಮಿಷದಲ್ಲಿ ಈ ಅಂಕಣ. ಲಾಸ್ಟ್ 3 minutes. Dual 5 in favor of the Navayuga Kukkaje. Dual 2 in favor of Zimba. 12-2ರಲ್ಲಿ Zimba ಮುನ್ನಡೆಯಲ್ಲಿ ಗಡಪಾದಿ ವಿರುದ್ಧ ಅತ್ಯಂತ ಸ್ಪಷ್ಟ ಮೇಲುಗೈಯನ್ನು ಸಾಧಿಸಿಕೊಂಡಿದೆ Zimba. Navayuga Kukkaje ಪ್ರತಾಪನ ದಾಳಿ. 4 ಡಿಫೆಂಡರ್ಗಳ ಮಧ್ಯೆ 2 ಅಂಕಗಳ ಅಂತರದಲ್ಲಿ ನವಯುಗ ಕುಕ್ಕಾಜೆ ಮುನ್ನಡೆ. ಮತ್ತೊಂದು ಅಂಕದ ಜೋಡಣೆಯಾಗುವ ಮೂಲಕ 8-5ರಲ್ಲಿ ಕುಕ್ಕಾಜೆ. ವೇದಿಕೆಯ ಎಡಭಾಗದ ಗ್ಯಾಲರಿ ಅರ್ಧ ಭಾಗ ಮಹಿಳೆಯರಿಗೆ, ಅಲ್ಲಿ ತಾಯಂದಿರು ಕಾರ್ಯಕ್ರಮವನ್ನು ನಿಂತುಕೊಂಡು ನೋಡ್ತಾ ಇದ್ದಾರೆ. ಅವರು ಆ ಮಹನೀಯರು ಮಹಿಳೆಯರಿಗಾಗಿ ಆಸನಗಳನ್ನು ಬಿಟ್ಟುಕೊಡುವಂತೆ ಕೋರಿಕೆ. ಎಡಭಾಗದ ಅರ್ಧ ಗ್ಯಾಲರಿ ಮಹಿಳೆಯರಿಗೆ ಸೀಮಿತಗೊಂಡಿದೆ. ಈ ನಡುವೆ ಮತ್ತೊಂದು ಟ್ಯಾಕಲ್ ಅಂಕ. ಪ್ರತಿ ದಾಳಿಗೂ ಕೂಡ ಬದ್ಧವಾಗ್ತಾ ಇದೆ. ವಿಜಯದ ಕಡೆ ಜಿಂಬಾ. ದಾಳಿಯಲ್ಲಿ ಮತ್ತೆ ಮಣಿ. Final call. The team captain and all players placed them out in the middle in court number B. Sultan attacker Swasthik and MMSC Kallaje. ಮರಳುವ ವೇಳೆಯಲ್ಲಿ ಆಲೋಕಿತ ಪೂರ್ಣಾಂಕವನ್ನು ದಾಖಲಿಸಿಕೊಂಡ ಪ್ರತಾಪ ಮತ್ತೆ ಸುಬ್ರಹ್ಮಣ್ಯ ಆಟಗಾರ ಅಂಕದ ಜೊತೆಗೆ ಮರಳುವಾಗ. ಲಾಸ್ಟ್ 3 minutes ಪ್ರೀ ಕ್ವಾರ್ಟರ್ ಅಂತಿಮವಾಗಿದೆ. ಇದು ಮತ್ತೆ 60ಯ ಕ್ವಾರ್ಟರ್ ಆರಂಭವಾಗಿದೆ. 60 ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರಾರಂಭ. $14-7 ಅಂಕಗಳಿಗೆ ಮತ್ತೆ 14-8 ಸ್ಪರ್ಧೆ. 14-8 in favor of Navayuga Kukkaje. ದ್ವಿತೀಯ ಅವಧಿಯಲ್ಲಿ ಅಂತಿಮ ಕೆಲ ನಿಮಿಷಗಳ ಆಟ ಮಾತ್ರ ಬಾಕಿ ಉಳಿದಿರುವ ಸಮಯದಲ್ಲಿ ಮುನ್ನಡೆಯನ್ನ ಉಳಿಸಿಕೊಳ್ಳುವ ಮೂಲಕ ಪಂದ್ಯದಲ್ಲಿ ಬಲ್ಲೆ ಸುಲ್ತಾನ್ ಅಟಾಕ ಸುನಕರೆ ಬಕ ಕಲ್ಲಾಜೆ അതിനകത്ത് ബേക്ക് പത്തത് അതിന് ബക്ക 2 ക്വാർട്ടർ ഫൈനൽ ബി കൂട്ടു
ಆಯ್ತಾ ನಡುಟು 2 ಗಂಟೆಗೆ ಸರಿಯಾದ ಮುಕ್ತ ವಿಭಾಗ ನಾನು 15 ನಿಮಿಷ ಉಪ್ಪನಿ 15 ನಿಮಿಷದ ಉಲಾಯಿ ಓಪನ್ ಮ್ಯಾಚ್ ಶುರು ಆಯ್ತು ಅವರ ಸುರುತ 4 ಟೀಮ್ ದಕ್ಕಲು ಆಯ್ತು ಬೇಗ ರೆಡಿ ಆದ ಉಪ್ಪೊಡ ಸೂಚನೆ ಕೊಡೋದಿಲ್ಲ ಓಪನ್ ಕ್ಯಾಟಗರಿ ಸುರುತ 4 ಟೀಮ್ 58 ಎಸೆಗೆ ಟ್ಯಾಕಲ್ ಮತ್ತೊಂದು ಅಂಕದ ಜೋಡಣೆ ಇದು ನವಯುಗ ಕುಕ್ಕಾಸೆಯ ಖಾತೆಯಲ್ಲಿ ಮುನ್ನಡೆ ವಿಸ್ತಾರಗೊಂಡ ಅವಧಿಯಲ್ಲಿ ಮತ್ತೆ ಪ್ರತಾಪ ಏನಾಯ್ತು ಬಿ ಅಂಕಣದಲ್ಲಿ ಇಲ್ಲಿ ಸುಲ್ತಾನ್ ಅಟ್ಯಾಕರ್ಸ್ ಸುನ್ನತ್ಕೆರೆ ಬರಬೇಕು ಅದೇ ಪ್ರಕಾರ ಕಲ್ಲಾಜೆ MMSC ಬರಬೇಕು ಕರೆ ಕೊಡ್ತಾ ಇದ್ದೇವೆ ದಯಮಾಡಿ ಅಲ್ಲಿ ತೀರ್ಪುಗಾರರು ಸಮಯ ಸಿಕ್ಕಾಗ ಭೋಜನವನ್ನು ಸ್ವೀಕರಿಸಬಾರದು. ಎಸ್ ಎಸ್ ஒரு டீம் வந்தனா ಕೊನೆಯ ನಿಮಿಷದಲ್ಲಿ ಸುಲ್ತಾನ್ ಅಟ್ಯಾಕರ್ಸ್ ಸುನ್ನತ್ಕೆರೆ MMSC ಕಲ್ಲಾಜೆ ಫೈನಲ್ ಲಾಸ್ಟ್ ಬಾಲ್ ಆ ಲೈಟ್ ಬಿತ್ತ ಲೈಟ್ ಲಕ್ಲೆ ಬಲ್ಲೆ 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 ಟೀಮ್ ಬರಡೆ ಸುಲ್ತಾನ್ ಅಟ್ಯಾಕರ್ಸ್ ಸುನ್ನತ್ಕೆರೆ ಸುಪ್ರಸಿದ್ಧ ಪಂದ್ಯದಲ್ಲಿ ನವಯುಗ ಕುಕ್ಕಾಸೆಯ ಮುನ್ನಡೆ ವಿಸ್ತಾರಗೊಂಡ ಸಮಯದ ಅಂತಿಮ ನಿಮಿಷದ ಘೋಷಣೆಯಾದ ಬಳಿಕ ಸೆಕೆಂಡ್ಗಳ ಅಂತರದ ಆಟ ಮಾತ್ರ ಬಾಕಿ ಉಳಿದುಕೊಳ್ತಾ ಇದೆ. ಔಪಚಾರಿಕ ಪಂದ್ಯ ಅಂಕಣ ಎಯಲ್ಲಿ ಕಲ್ಲಾಜೆ ಮತ್ತು ಸುನ್ನತ್ಕೆರೆ ಇಲ್ವಾ ಇಲ್ಲ ಅಂದ್ರೆ ಕ್ವಾರ್ಟರ್ ಫೈನಲ್ ಗೆ ಹೋಗ್ತಾ ಇದ್ದೇವೆ. ಮೊದಲ ಕ್ವಾರ್ಟರ್ ಫೈನಲ್ ಜಿಂಬಾ ಬಂಗೇರಕೋಡಿ ವಿರುದ್ಧ ಫ್ರೆಂಡ್ಸ್ ದೇವಿನಗರ. Yes, finally the team Kallaje, they are reporting to the middle. MMSC Kallaje. ನವಯುಗ ಕುಕ್ಕಾಸೆ